ಹೊರ ಪ್ರಪಂಚದಲ್ಲಿ ಜನಸಾಮಾನ್ಯರ ಕಣ್ಣಿಗೆ ಅಪರೂಪವಾಗಿ ಕಾಣಸಿಗುವ ನಾಗಸಾಧುವೊಬ್ಬರು ಮಂಗಳೂರು ನಗರದ ಬೋಳೂರು ಚಿತಾಗಾರದಲ್ಲಿ ಕಾಣಸಿಕ್ಕಿದ್ದಾರೆ. ಈ ಅಪರೂಪದ ನಾಗಸಾಧುವನ್ನು ನೋಡಲು ಅನೇಕರು ಬೋಳೂರು ಚಿತಾಗಾರಕ್ಕೆ ಬಂದಿದ್ದರೂ ಹತ್ತಿರ ಹೋಗಲು ಯಾರೂ ಧೈರ್ಯ ಮಾಡಿರಲಿಲ್ಲ. ಕೈಲಾಸದ ಶಿವನ ಗುಣಗಳೇ ಭೂಮಿಯಲ್ಲಿ ನಾಗಸಾಧು ಪಂಥಕ್ಕೆ ಪ್ರೇರಣೆ ಎನ್ನಲಾಗುತ್ತದೆ. ತಮ್ಮ ಧರ್ಮ ಹಾಗೂ ದೇಶದ ರಕ್ಷಣೆಗಾಗಿ ಕಾಳಗಕ್ಕಿಳಿಯಲು ಸದಾ ಸಿದ್ಧರಾಗಿರುತ್ತಾರೆ. ಬರ್ಚಿ ತ್ರಿಶೂಲಗಳನ್ನು ಅಖಾಡಗಳ ಲಾಂಛನವಾಗಿ ಇಟ್ಟುಕೊಳ್ಳುತ್ತಾರೆ. ಕುಂಭಮೇಳದಲ್ಲಿ ಶಾಹಿ ಸ್ನಾನಕ್ಕಿಳಿಯುವ ಮುನ್ನ ತ್ರಿಶೂಲವನ್ನು ಪೂಜಿಸಿಯೇ ಹೊರಡುತ್ತಾರೆ. ಇನ್ನು ನಾಗಸಾಧುಗಳ ಬದುಕೆಂದರೆ ಕಠಿಣ ವೃತಗಳ ಸರಮಾಲೆ, ಮುಳ್ಳಿನ ಮೇಲಿನ ನಡಿಗೆ, ಮೈಪೂರ್ತಿ ನಗ್ನವಾಗಿರುವ ನಾಗಗಳೇ ಹೆಚ್ಚು. ದಿನದ ಬಹುಪಾಲು ಒಂಟಿ ಕಾಲಿನಲ್ಲಿ ನಿಂತಿರುವವರು, ಎಷ್ಟೋ ವರ್ಷಗಳಿಂದ ಒಂದು ಕೈ ಮೇಲೆತ್ತಿ ಹಿಡಿದ ದೀಕ್ಷಿತರು, ಬೇಯಿಸದ ಆಹಾರವನ್ನು ಮಾತ್ರ ಜೀವನ ಪೂರ್ತಿ ತಿನ್ನುವ ವ್ರತಿಗಳು, ದಿನಕ್ಕೊಂದು ಹೊತ್ತು ಮಾತ್ರ ಒಂದು ಮುಷ್ಟಿ ಆಹಾರ ಸೇವಿಸುವವರು, ನೀರು ಕುಡಿದೇ ಬದುಕಿರುವವರು, ಜಡೆಯನ್ನು ಉಗುರನ್ನು ಕತ್ತರಿಸದೆ ಅಡಿಗಟ್ಟಲೆ ದೂರಕ್ಕೆ ಬೆಳೆಸಿಕೊಂಡವರು, ಆಗಾಗ ಖಡ್ಗದಿಂದ ತಮ್ಮ ದೇಹವನ್ನು ನೋಯಿಸಿಕೊಂಡು ಹರಹರ ಮಹಾದೇವ ಎನ್ನುವವರು, ಹೀಗೆ ಅನೇಕ ವೈವಿಧ್ಯಮಯ ನಾಗಸಾಧುಗಳು ಭಾರತದಲ್ಲಿ ಕಾಣಸಿಗುತ್ತಾರೆ. ಅನ್ಯರೊಡನೆ ಆಕ್ರಮಣಕಾರಿಯಾಗಿ ರಾಜರೊಡನೆ ಹೋರಾಡಿದ ಹಿಂದೂ ರಾಜರುಗಳ ಪರ ನಾಗಸಾಧುಗಳು ಕಾದಾಡಿದ ಹಲವು ರೋಚಕ ದಾಖಲೆಗಳಿವೆ. 1664ರಲ್ಲಿ ಮೊಘಲ್ ದೊರೆ ಔರಂಗಜೇಬನ ಸೇನಾಧಿಕಾರಿ ಮಿರ್ಜ್ ಅಲಿ ತುರಂಗ್ ಎಂಬವನು ಕಾಶಿ ಮೇಲೆ ದಾಳಿ ಮಾಡಿದಾಗ ಸಾವಿರಾರು ನಾಗಸಾಧುಗಳು ಕಾಶಿ ವಿಶ್ವನಾಥ ದೇವಸ್ಥಾನದ ರಕ್ಷಣೆಗಾಗಿ ಹೋರಾಡಿ ಪ್ರಾಣ ನೀಡಿದ್ದರು. 1666ರಲ್ಲಿ ಔರಂಗಜೇಬನ ಸೈನ್ಯ ಹರಿದ್ವಾರವನ್ನು ಆಕ್ರಮಿಸಿದಾಗ ಅದನ್ನು ರಕ್ಷಿಸಲು ನಾಗಸಾಧುಗಳು ಮುಂದಾಗಿದ್ದರು.